ಎಂಗ್ಲ ಮಡತ್ಯಾರ ಪಂಚಾಯತ್ ವೇದಿಕೆ ಬನ್ನಿ ಅನಿಪೇರೆ ಎಂಗ್ಲ ಪ್ರೀತಿಯ ಸ್ನೇಹಿತರು ಸನ್ಮಾನ್ಯ ಮಡತ್ಯಾರ ಪಂಚಾಯತ್ ಸದಸ್ಯರು ಅನಿಪೇರೆ ಪಂಚಾಯತ್ ಸದಸ್ಯರು ಮಡತ್ಯಾರ ದುಂಬದ ನಮ್ಮ ಬಂಟ್ವಾಳ ಇತ್ತಿದ ನಮ್ಮನಿಯ ಬಹುಶಃ ಇತಿಹಾಸ ನಿರ್ಮಾಣ ಮಂಡಳಿ ಮಾಡಿದ ಡ್ಯಾನ್ಸ್ ಕಾರ್ಯಕ್ರಮಗಳು 13 ಲಕ್ಷ ಜನ ಸೋದರಂಜಿನ ಇತಿಹಾಸ 13 ಲಕ್ಷ ಜನ ಲೈವ್ ಕೂರ್ತೇನೆ ಬರಡು ಬಂತೆ ನಾಳೆ ಬರ್ತಾರಲ್ಲ ನಮ್ಮ SI ಬಹುಶಃ ದಕ್ಷ ಅಧಿಕಾರಿ ಕುಂಜಾಲಕಟ್ಟೆ ಇತಿಹಾಸಗಳು ಒಂದು ದಕ್ಷ ಪೊಲೀಸ್ SI ಬತ್ತಿನ ಪೊಲೀಸ್ ಅಧಿಕಾರಿಗಳ ಹೆಡ್ ಅಧಿಕಾರಿ ದ್ವಿತೀಯ ಸೆಮಿಫೈನಲ್ ಸ್ಪರ್ಧೆ ಆರಂಭಗೊಂಡಿದೆ. ಪ್ರಸ್ತುತ ದಾಳಿಯಲ್ಲಿ ಪರವಾಗಿ ಜರ್ಸಿ ನಂಬರ್ 18 ಇದೀಗ ದಾಳಿಯಲ್ಲಿ ಇತ್ತೆ ಅನಿಲ್ ಅಡೆ ಹರೀಶ್ ಬಹುಶಃ ಬಹುಮಾನ ಬರ್ನ ಯಾರು ಚಿಂತನೆ ಮಾತಿಲ್ಲ ಮತ್ತೆ ರಾಜೇಶರೇ ಕಾಂಟ್ರಾಕ್ಟರ್ ಅದೇ ಪಂಚಾಯತ್ ಸತ್ಯಶ್ರೀ ಕನ್ಸ್ಟ್ರಕ್ಷನ್ದ ಮಾಲಕಿ ಸನ್ಮಾನ್ಯ ಹರೀಶ್ ಅನಿಲ್ ಅಡೆ ಒಂಜಿ ಪ್ರೈಸ್ ಈರ್ನಲ್ಲಿ ಕೊಡು ನೆಟ್ 55 kg ಬ್ಯಾಗಡು ಒಂದೇ ಪ್ರೈಸ್ ಈರ್ನಲ್ಲಿ ಕೊಡ್ಕೊಂಡು ಅನಿಯಾ ದರ್ಬಾರ್ ಪರವಾಗಿ ತಂಡದ ಪ್ರಬುದ್ಧತಾರೆ ಜರ್ಸಿ ನಂಬರ್ 12 ದಾಳಿಯಲ್ಲಿ ಮತ್ತೆ ಮುರಳಿ ಅಂಗಣಕ್ಕೆ ಯಾವುದೇ ರೀತಿಯ ಅಂಕಗಳು ಪ್ರಾಪ್ತಿಗೊಂಡಿಲ್ಲ. ಎಸಿ ಬಾರಿ ಮತ್ತೆ ಪ್ರದೀಪ ಈ ಕಾಮೆಂಟ್ರಿ ಒಂಟಿ ಸಲಾಗ ಅನಿಯಾ ದರ್ಬಾರ್ ತಂಡದ ಚರಣ್ ಪ್ರಸ್ತುತ ಒಳಾಂಗಣದಲ್ಲಿ ಕಬಡ್ಡಿ ಅಕಾಡೆಮಿ ಬೇಡೂರು ಅಂಗಣದ ಒಳಭಾಗದಲ್ಲಿ ಮೂರನೇ ರೈಟ್ ಪ್ರಸ್ತುತ ದಾಳಿಯಲ್ಲಿ ಕಳೆದ ಪಂದ್ಯದಲ್ಲಿ ನಾವು ಈ ಆಟಗಾರರ ದಾಳಿಯನ್ನು ಕಂಡಿದ್ದೇವೆ. ಅಂತಿಮವಾಗಿ ಹಿಡಿತಕ್ಕೆ ಒಳಗಾಗಿದ್ದಾರೆ. ವೇಗದ ಹಿಡಿತಕ್ಕೆ ಒಳಗಾಗಿದ್ದಾರೆ. ಅಂಕಗಳು ಪ್ರಾಪ್ತಿಗೊಂಡಿದೆ. ಇಲ್ಲಿ ಅನಿಯಾ ದರ್ಬಾರ್ ತಂಡಕ್ಕೆ ಅಂತಾರಾಷ್ಟ್ರೀಯ ಮಟ್ಟದ ಕಬಡ್ಡಿ ಪಂದ್ಯಾಟ ಬಂಗ್ಲೆ ಮೈದಾನ ಇದೇ ಮೈದಾನದಲ್ಲಿ ಎ ಹಾಗೂ ಬಿ ಅಂಗಣದಲ್ಲಿ ಪಂದ್ಯ ನಾಳೆ ನಡೆಯಲಿಕ್ಕಿದೆ. ಅಂತಾರಾಷ್ಟ್ರೀಯ ಮಟ್ಟದ 60 kg ವಿಭಾಗದ ಕಬಡ್ಡಿ ಪಂದ್ಯಾಟ ಬೇರೆ ಬೇರೆ ಕರ್ನಾಟಕ ರಾಜ್ಯ ಮಾತ್ರ ರಾಜ್ಯದಲ್ಲೂ ಕೂಡ ರಾಜ್ಯದಿಂದ ಆಟಗಾರರು ನಾಳೆಯ ಈ ಕ್ರೀಡಾಂಗಣಕ್ಕೆ ಪಂದ್ಯಾಟದಿಂದ ಆಡಲು ಬರುತ್ತಾರೆ. ಪ್ರಸ್ತುತ ದಾಳಿಯಲ್ಲಿ ಶರಣ್ ಅನಿಯಾ ದರ್ಬಾರ್ ತಂಡದ ದಾಳಿಗಾರ ಶರಣ್ ಅದಾಗಲೇ ಒಂದು ಬೋನಸ್ ಅಂಕವನ್ನು ಹಾಕಿದ ದಾಳಿಗೆ ಮತ್ತೆ ಇದೀಗ ದಾಳಿಯಲ್ಲಿ ನೀಲಕಾಯದ ದಾಳಿಗಾರ ಶರಣ್ ಎಂಟಿ ರೈಟ್ ಮೂಲಕ ಭರಣಿ ಈಗ ಮತ್ತೆ ಅದ್ಮೇಲೆ ಎಂಟಿ ರೈಟ್ ಥರ್ಡ್ ರೈಟ್ ಮತ್ತೆ ಡಿಸೈಡರ್ ದಾಳಿ ಜಂಪಿಂಗ್ ಸವಾಲು ಪ್ರಯತ್ನವನ್ನು ಮಾಡಿದರೆ ದಾಳಿಗಾರ
ಅಂಕವು ಪ್ರಾಪ್ತಗೊಂಡಿದೆ ಬೆಂಗಳೂರು ತಂಡಕ್ಕೆ. ಒಂಟಿ ಸಲಗ ಎಸ್, ಮತ್ತೆ ಶಿವ ಪ್ರತಿಮೆ ಉದಯ ಮುಖತಾರೆ ತಂಡದ ದಾಳಿಯಲ್ಲಿ ಯಶಸ್ಸನ್ನು ಕಂಡಿದ್ದಾರೆ. ಒಂಟಿ ಸಲಗ ತಿಮ್ಮೇನ ಬುದಾರ ಒಂಟಿ ಸಲಗ ಎಸ್, ಈ ಬಾರಿ ಮತ್ತೆ ಹೆಚ್ಚಿನ ಕಟ್ಟುಗ 3-2 in favor of ಅನಿಯಾ ದರ್ಬಾರ್ ತಂಡ 1 ಅಂಕಗಳ ಮುನ್ನಡೆಯಲ್ಲಿದೆ. ಚುರುಕಿನ ದಾಳಿ, ಅದ್ವಿತೀಯವಾಗಿದ್ದ ದಾಳಿ. Bonus, yes. Right time collected the point of bonus here. ಗಣೇಶಣ್ಣ ಪ್ರದೀಪ ಓ ಗಣೇಶಣ್ಣ ಮತ್ತೆ ಪ್ರದೀಪ್ ರವರ ದಾಳಿ. ತಂಡದ ಪ್ರಬುದ್ಧ ದಾಳಿಗಾರ ಒಂಟಿ ಸಲಗ ಮತ್ತೆ ಅಂಕಗಳಿಕೆಯಾಗಿದೆ. ಅನಿಯಾ ದರ್ಬಾರ್ ತಂಡಕ್ಕೆ 5-2 5 ಪ್ರಸ್ತುತ ದಾಳಿಯಲ್ಲಿ 5-2 5-2 in favor of ಅನಿಯಾ ದರ್ಬಾರ್. ನೀ ಫೈನಲ್ ಮೇನ್ ಮುಟ್ಟು 9 ಬೇರೆ ಇಚ್ಚು ಉಂಟು ಹೊರಗಡೆ ಕ್ಲೀನ್ ಕೊಟ್ಟು ನಮ್ಮ ಪೇರು ಇಚ್ಚು ಕಾಯಿ ಆನೆ ಕಾಯಿ ರೈಡರ್ ಮೋಸ ಮೋಸ ಈಗ ಮುನ್ನಡೆಯಿಂದ ಖಾತರಿಪಡಿಸಿಕೊಂಡಿದೆ ಅನಿಯಾ ದರ್ಬಾರ್. ಆಹಾ, ಈ ಬಾರಿ ಅಭಿವೃದ್ಧಿ ದಾಳಿ. ಅಭಿದಾಳಿಯಲ್ಲಿ ಪ್ರಸ್ತುತ ಒಳಾಂಗಣದಲ್ಲಿ ಒಂಟಿ ಸಲಗ ತಂಡದ ಪ್ರಮುಖ ತಾರೆ ಅದ್ವಿತೀಯ ದಾಳಿಗಾರ ಪ್ರಥಮ ನಂತರ ವಿರಾಮದ ವೇಳೆಯಲ್ಲಿ ಅಂಕಗಳು ಈ ರೀತಿ. ಆಹಾರಿ ಬಾರಿ ಚರಣ್ ದಾಳಿಯಲ್ಲಿ ಬಾರಿಗುಡಿ ಇಂಚರ ಪಿಲ್ಯ ತಂಡದ ಆಟಗಾರ ಪ್ರಸ್ತುತ ಇಂದಿನ 55 kg ವಿಭಾಗದಲ್ಲಿ ಅನಿಯಾ ದರ್ಬಾರ್ ತಂಡದ ಪರವಾಗಿ ಕಾಣ್ತಾ ಇದ್ದಾರೆ. ಚರಣ್ ಬೇಟಿ ಮಚ್ಚ ಆಡ ಮತ್ತೆ ಅಗೇನ್ ಅಭಿ ಎಕ್ಸ್‌ಪ್ರೆಸ್ ರೈಡರ್ ಮುಲ್ಲೆ ತಂಡದ ಪ್ರಬುದ್ಧ ದಾಳಿಗಾರ ಒಂಟಿ ಸಲಗ ಅಗೇನ್ ಬ್ಯೂಟಿಫುಲ್ ಪ್ಲೇಯರ್, ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್, ದ ರೈಡರ್ ಆಫ್ ಕಬಡ್ಡಿ ಅಕಾಡೆಮಿ ಬೇಡೂರು ಮಿಸ್ಟರ್ ಅಭಿ. ಅಲ್ಲಾಗ್ಲಿಕ್ಕೇನು 6-4 పొజిషన్ చేంజ్ ಆಗ್ತದೆ. ಕರಿಚಿರತ್ತೆ ಅಭಿ ರೋಮಾಂಚನ ನಾಲ್ಕು 6-4 6-4 ಕೇವಲ 2 ಅಂಕಗಳ ಅಂತರಕಾಣ್ತಾ ಇದೆ. 2 ಅಂಕಗಳ ಹಿನ್ನಡೆಯಲ್ಲಿದೆ ಇಲ್ಲಿ ಕಬಡ್ಡಿ ಅಕಾಡೆಮಿ. ಲಾಸ್ಟ್ 5 ಮಿನಿಟ್ ಅಂತಿಮ ಕಟ್ಟಕಡೆ 5 ನಿಮಿಷದ ಅವಧಿ ಬಾಕಿ ಇದೆ. ಸ್ಪರ್ಧಾ ಕಣದಲ್ಲಿ ರೋಚಕತೆ ಕಾಣ್ತಾ ಇದೆ. Children back to home. Now this time again, Pradipa. The man of Kabaddi Academy, Venuru.
ಮಿಸ್ಟರ್ ಪ್ರದೀಪ್ ಇಸ್ ಆಲ್ ರೈಟ್. ಜಿಂಕೆ ರೈಟ್. ಜಿಂಚಕ ತಂಡದ ಪ್ರಮುಖ ತಾರೆ ಜಿಂಚಕ ಆಟಗಾರ ಜಿಂಕಿನ ದಾಳಿಯಲ್ಲಿ ಇಲ್ಲಿ ಪ್ರದೀಪ್ ಮುರಳಿ ಕಣಕ್ಕೆ. ಜಿಂಚಕ ಆಗ ಹಾಕ್ಲೇ ಐತಿ ಅಂಕಗಳ ಆಧಾರದಲ್ಲಿ ಅಲ್ಪಮಟ್ಟದ ಹಿನ್ನಡೆಯನ್ನ ಮಕ್ಕಳು ಫೈನಲ್ ಕೊನೆಯ 4 ನಿಮಿಷಗಳ ಆಟವಾಗಿ ಕೊನೆಯ 4 ನಿಮಿಷ ಲಾಸ್ಟ್ 6-4. ರೈಟ್. 7-5. Third right, do or die right. Yes, decided right. ಏ ಅಭಿ ಕರಿಚಿರತ್ತೆ Super tackle is on. ಕರಿಚಿರತ್ತೆ Is on. ಕೂಲ್ ಅಭಿ ದಾಳಿಯಲ್ಲಿ ವೇಣೂರು ತಂಡದ ಕರಿಚಿರತ್ತೆ ಅಭಿ ದಾಳಿಯಲ್ಲಿದ್ದಾರೆ. ಏಳು ಆರು. Yes, ಈಗ ಸೂಪರ್ ಟ್ಯಾಕಲ್. ಸೂಪರ್ ಟ್ಯಾಕಲ್ 7-6. ಮುಂದಾಟದ ಮುನ್ನಡೆಯಲ್ಲಿ ಅನ್ಯ ದರ್ಬಾರ್. ಅನಿಯಮ 7-6. 7-6. ಲಾಸ್ಟ್ 3 ಮಿನಿಟ್ಗಳು ಕೊನೆಯ 3 ನಿಮಿಷ 7-6 ಇನ್ ಫೇವರ್ ಆಫ್ ಅನಿಯಾ ದರ್ಬಾರ್. ಕೇವಲ 1 ಅಂಕದ ಅಂತರ ಮಾತ್ರ ಕಾಣ್ತಾ ಇದೆ. 7-6 ಅಲ್ಲಿ ಸ್ಪರ್ಧೆ ಇದೆ. ಏಳು ಆರು ಕೇವಲ 1 ಅಂಕಗಳ ಅಂತರ ಮಾತ್ರ ಕಾಣ್ತಾ ಇದೆ. ಇದೀಗ ಮತ್ತೆ ಪ್ರದೀಪ ಪ್ರದೀಪ ಜಿಂಚಿಕ ಆಟಗಾರ ತಂಡದ ಪ್ರಮುಖ ತಾರೆ ತಂಡದ ಆಟಗಾರ ಪ್ರದೀಪ್. ಆ ಬೋರ್ಡು ಇನ್ನು ಭಾಗದಲ್ಲಿ ಸಮಬಲದ ಹೋರಾಟದಲ್ಲಿ ಎರಡು ತಂಡಗಳು. ಆಹಾ, ವೀಕ್ಷಕರೇ, ಇಲ್ಲಿ ಅಂಕಗಳು ಸಮ ಸಮ. ಏಳು ಏಳು. 7-7 ಪಂದ್ಯ ಇದೆ. ಸತೀಶ್ ಏಳು ಏಳಲ್ಲಿ ಪಂದ್ಯ. Point is 7 10-7. 10-7 ಪಂದ್ಯ ಇದೆ. ಮುನ್ನಡೆಯಲ್ಲಿ ವೇಣೂರು. ಮುನ್ನಡೆಯಲ್ಲಿ ಇಂಗ್ಲೆಂಡ್ ಆಡ್ಬೋಣ 10-8 10-8 in favor of ಕಬಡ್ಡಿ ಅಕಾಡೆಮಿ ವೇಣೂರು. ಲಾಸ್ಟ್ 1 minute ಕೊನೆಯ 1 ನಿಮಿಷ ಪ್ರತ್ಯೇಕತೆಯ 60 ಸೆಕೆಂಡುಗಳು ಮಾತ್ರ ಬಾಕಿ ಇದೆ. 10-8 ಅಲ್ಲಿ ಸ್ಪರ್ಧೆ ಇದೆ. 10-8 in favor of ಕಬಡ್ಡಿ ಅಕಾಡೆಮಿ ವೇಣೂರು. ಒಂಜಿ ಕೊರ್ನು 8 in favor of ವೇಣೂರು. ಅಕಾಡೆಮಿ ವೇಣೂರು. ಹೋಯ್ಲೆ ಕನ್ಪಾಡ್ ಮತ್ತೆ ದಾಳಿಗಾರರ ಬಂಧನವಾಗಿದೆ. 11-8 ಅಲ್ಲಿ ಪಂದ್ಯ ಇದೆ. 11-8 ಲಾಸ್ಟ್ ಸೈಡ್ ಮಚ್ಚ 11-8 in favor of